ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಸತ್ಯನಾಥ್ ಸ್ಟೋರ್ಸ್. ಸರಿಯಾದ ಸಮಯಕ್ಕೆ ಕಣ್ಣಿಗೆ ನಿದ್ದೆ, ಹೊಟ್ಟೆಗೆ ಮುದ್ದೆ ತುಂಬಾನೇ ಅಗತ್ಯ ಅಲ್ವಾ? ಗಡಿಯಾರ ನೋಡ್ತೀವೋ ಬಿಡ್ತೀವೋ, ಸರಿಯಾದ ಹೊತ್ತಿಗೆ ಮಧ್ಯಾಹ್ನದ ಹೊಟ್ಟಿಗೆ ಹೊಟ್ಟೆ ಹಸಿಯುತ್ತೆ. ಅದೇ ರೀತಿ ಹಸಿದ ಹೊಟ್ಟೆಗೆ ಅನ್ನ ಸಿಗದಿದ್ರೆ ಕೋಪಾನು ಬರುತ್ತೆ. ಆದರೆ ಅದೇ ಹಸಿದ ಹೊಟ್ಟೆಗೆ ರುಚಿಕರವಾದ ಅನ್ನ ಅಥವಾ ರುಚಿಕರವಾದ ಅಡುಗೆ ಸಿಕ್ಕಿದ್ರೆ ಮನಸ್ಸಿಗೆ ಖುಷಿಯಾಗುತ್ತೆ. ಇವತ್ತು ನಮ್ಮ ಮನಸ್ಸಿಗೆ ಖುಷಿ ಕೊಡಲು ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ ಸುಷ್ಮಿತಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೆಕ್ಸ್ಟ್ ಇವತ್ತಿನ ರೆಸಿಪಿ ಯಾವುದು? ಇವತ್ತು ಉನ್ನಿ ಅಪ್ಪಂ ಅಂತ, ಕೇರಳದಲ್ಲಿ ಸ್ಪೆಷಲ್ ಇದೆ. ಓಕೆ, ಇದಕ್ಕೂ ಅಪ್ಪದ ನಾವು ತವ ಏನ್ ಹೇಳ್ತೀವಿ ಅದು ಬೇಕಾಗುತ್ತೆ. ಆ ಕಾವಲಿ ನಿಮ್ ಫೇವ್ರೇಟಾ? ಬಿಕಾಸ್ ನಾವು ಬರುವಾಗ ಪ್ರತಿ ಸಲ ಅದೇ ಕಾವಲಿ ಯೂಸ್ ಮಾಡ್ಕೊಂಡು ಮಾಡ್ತೀರಾ? ಸ್ವಲ್ಪ ಏನಾದ್ರೂ ಇನೋವೇಟಿವ್ ಆಗಿ. ಸೊ ಹೇಗ್ ಮಾಡ್ತೀರಾ ಅಂತ ನಮ್ ಕಿಚನ್ಗೆ ಹೋಗಿ ನೋಡೋಣ, ಬನ್ನಿ ಮೇಡಮ್. ಎಸ್ ಮೇಡಮ್, ಸೊ ಈಗ ಫಸ್ಟ್ ರೆಸಿಪಿ ಏನ್ ಮಾಡ್ಕೊಡ್ತಾ ಇದ್ದೀರಾ? ಉನ್ನಿ ಅಪ್ಪಂ. ಓಕೆ, ಸೊ ಈಗ ಉನ್ನಿ ಅಪ್ಪಂಗೆ ಸ್ಟಾರ್ಟಿಂಗ್ ಏನ್ ಬೇಕು? ಮೊದಲು ಗ್ರೈಂಡ್ ಮಾಡ್ಲಿಕ್ಕಿದೆ. ಓಕೆ, ಸೊ ಇದನ್ನ ಗ್ರೈಂಡ್ ಮಾಡೋದಾ? ಹೌದು, ಮಿಕ್ಸ್ ಕೊಡಿ. ನಾನು 1 ಕಪ್ ಅಕ್ಕಿ ತಗೊಂಡಿದ್ದೇನೆ. ಒಂದು 4 ಅವರ್ಸ್ ನೆನೆ ಹಾಕ್ಬೇಕು. ಬೆಳ್ತಿಗೆ ಅಕ್ಕಿ. ಸೊ ಪ್ರೀ ಪ್ಲಾನ್ಡ್ ಇರ್ಬೇಕಿದು, ಸಡನ್ ಆಗಿ ಡಿಸೈಡ್ ಮಾಡಿ ಮಾಡಕ್ಕಾಗಲ್ಲ. ಓಕೆ, 1 ಕಪ್ ಅಕ್ಕಿ 4 ಗಂಟೆ ನೆನೆಸ್ಬೇಕು. ಈಗ ಡೈರೆಕ್ಟ್ ಗ್ರೈಂಡ್ ಮಾಡೋದಾ? ಒಂದು ಬಾಳೆಹಣ್ಣು ಹಾಕ್ಬೇಕು. ಓಕೆ, ನಾರ್ಮಲ್, ಅದಕ್ಕೆ ಮೈಸೂರು ಬಾಳೆಹಣ್ಣು ಇದೆ? ಇಲ್ಲ, ಯಾವುದು ಕೂಡ ಹಾಕ್ಬಹುದು. ಓಕೆ, ಉನ್ನಿ ಅಪ್ಪಂಗೆ ಬಾಳೆಹಣ್ಣು. ಓಕೆ, ಇನ್ನು ಅರ್ಧ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೇನೆ. 1 ಕಪ್ ಅಕ್ಕಿಗೆ ಅರ್ಧ ಕಪ್ ಅಷ್ಟು ಬೆಲ್ಲ. ಮತ್ತೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಬಹುದು. ಇದು ಸ್ವಲ್ಪ ಸ್ವೀಟ್ ರೆಸಿಪಿ. ಓಕೆ, ಸೊ ಸ್ವೀಟ್ ಇಷ್ಟಪಡೋರಿಗೆ ಜಾಸ್ತಿ ಹಾಕಬಹುದು. ಮತ್ತೆ ಒಂದು ಏಲಕ್ಕಿ ಹಾಕ್ತಾ ಇದ್ದೇನೆ. ಸ್ವೀಟ್ ರೆಸಿಪೀಸ್ ಅಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಅಲ್ವಾ ಏಲಕ್ಕಿ. ಮತ್ತೆ ಜೀರಿಗೆ ಅರ್ಧ ಸ್ಪೂನ್ ಅಷ್ಟು. ಓಕೆ, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಹೌದು, ಉಪ್ಪು. ಓಕೆ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಅಂತ ಹೇಳಿದ್ರಿ, ಸ್ವಲ್ಪ ನಾನು ಜಾಗೃತಿಯಿಂದ ಇರ್ಬೇಕು. ಹಾಗಾದ್ರೆ ಸಾಕಾಗುತ್ತಾ? ಸ್ವಲ್ಪ ಸಾಕು. ಓಕೆ, ಯಾಕಂದ್ರೆ ಬೆಲ್ಲ ಸ್ವಲ್ಪ ನೀರಾಗುತ್ತೆ. ಓಕೆ, ಸೊ ಫೈನ್ ಪೇಸ್ಟ್ ಆಗ್ಬೇಕಿದು. ಫೈನ್ ಪೇಸ್ಟ್. ಹೌದು, ತರಿ ಇರಬಾರ್ದು, ಫೈನ್ ಪೇಸ್ಟ್ ಆಗ್ಬೇಕು. ಈಗ ಓಕೆ, ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾದ್ರೇನೆ ಸ್ಮೆಲ್ ಬರ್ತಾ ಇದೆ. ಹೌದು. ಓಕೆ, ಜೀರದ್ದು ಬನಾನಾ ಜೀರದ್ದು ಎಲ್ಲ ಮಿಕ್ಸ್ ಮಾಡಿದೀವಿ ಅಲ್ವಾ?
ಸೊ ನಮ್ದು ಬ್ಯಾಟರ್ ರೆಡಿ ಆಗಿದೆ, ಫೈನ್ ಪೇಸ್ಟ್ ಪೇಸ್ಟ್ ಆಗಿದೆ. ಎಷ್ಟು ದಪ್ಪ ಇರ್ಬೇಕು, ಜಾಸ್ತಿ ತೆಳುವಾಗಬಾರ್ದು, ಯಾಕಂದ್ರೆ ನಮ್ಗೆ ಎಣ್ಣೆಯಲ್ಲಿ ಅದನ್ನ ಬೇಯಿಸ್ಲಿಕ್ಕೆ ಇದೆ. ಸೊ ಇಷ್ಟು ದಪ್ಪ ಇರಬೇಕು. ಹೌದು. ಸ್ವಲ್ಪ ನಾನು ಇದಕ್ಕೆ ಬೇಕಿಂಗ್ ಸೋಡಾ ಹಾಕಿ ಇಡ್ತಾ ಇದ್ದೇನೆ, ಸ್ವಲ್ಪ ಪಿಂಚ್ ಅಷ್ಟು. ಬೇಕಿಂಗ್ ಸೋಡಾ? ಹೌದು, ಬೇಕಿಂಗ್ ಸೋಡಾ. ಯಾಕಂದ್ರೆ ಸ್ವಲ್ಪ ಇದು ಉಬ್ಲಿಕ್ಕೆ ಇದೆ, ಸೊ ಇಲ್ಲದ್ರೆ 1 to 2 hours ಇಡ್ಬೇಕು. ಇಲ್ಲಿ ಕ್ವಿಕ್ ಆಗಿ ಮಾಡುದ್ರಿಂದ ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಿದ್ದೇನೆ. ಇದ್ರ ಆಪ್ಷನ್ ಅಲ್ಲಿ ಇಲ್ಲದ್ರೆ ನಾವು 1 to 2 hours ಇಟ್ರೆ ಅದು ಅದರಷ್ಟಕ್ಕೆ ಉಬ್ಬುತ್ತೆ. ಹೌದು. ನಾನು ಇದನ್ನ ಸೈಡ್ ಅಲ್ಲಿ ಇಡ್ತಾ ಇದ್ದೇನೆ. ಈಗ ನಮ್ಗೆ ತುಪ್ಪದಿಂದ ತೆಂಗಿನಕಾಯಿ ಹುರಿಲಿಕ್ಕಿದೆ. ಗ್ಯಾಸ್ ಆನ್ ಮಾಡೋಣ. ಹಾಗಾದ್ರೆ ಸ್ಪೂನ್ ಕೊಡಿ. ತೆಂಗಿನಕಾಯಿ ಹುರಿಯುತ್ತಾ? 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೇನೆ. ಅಪ್ಪದ ನಡುವಲ್ಲಿ ತೆಂಗಿನ ತುರಿ ಸಿಕ್ಕಿದ್ರೆ ತೆಂಗಿನಕಾಯಿದ್ದು ಪೀಸ್ ಚೆನ್ನಾಗಿರುತ್ತೆ ಆಕ್ಚುಲಿ. ತುಪ್ಪ ಬಿಸಿಯಾಗಿದೆ. ಅರ್ಧ ಕಪ್ ಅಷ್ಟು ನಾನು ಕೊಬ್ಬರಿ ತಗೊಂಡಿದ್ದೇನೆ. ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಬೇಕು. ತುಪ್ಪದಿಂದ ಇದು ಒಳ್ಳೆ ಫ್ರೈ ಆಗ್ಬೇಕು. ನಿಮಗೆ ಇದನ್ನ ಟೀ ಟೈಮ್ ರೆಸಿಪಿ ಅಂತ ಹೇಳಿದ್ರಿ, ಬಟ್ ನಮ್ಮ ಅಂಗಡಿಯಲ್ಲಿ ಹೆಚ್ಚಾಗಿ ಮಾಡ್ತಾರೆ, ಬೆಳಿಗ್ಗೆ ತಿಂಡಿಗೆ ಮಾಡ್ತಾರೆ. ಬಟ್ ಮಾಡೋದ್ರಲ್ಲಿ ಸ್ವಲ್ಪ ಡಿಫರೆನ್ಸ್. ಹೌದು. ಅದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡುದು ಜಸ್ಟ್. ಇದಕ್ಕೆ ಆಯಿಲ್ ಫುಲ್ ಹಾಕ್ಬೇಕು, ಗುಳಿಗೆ ಫುಲ್ ಆಗಿ ಆಯಿಲ್ ಹಾಕ್ಬೇಕು. ಸೊ ಹಾಗಾದ್ರೆ ಆ ಅಪ್ಪಕ್ಕೂ ಈ ಅಪ್ಪಕ್ಕೂ ಅಜ್ಜ ಅಂತ ವ್ಯತ್ಯಾಸ ಇದೆ. ಸೊ ನಾರ್ಮಲ್ ರೆಸಿಪಿ ಅಲ್ಲ, ನಾರ್ಮಲ್ ಅಪ್ಪಂ ಅಲ್ಲ. ಹೌದು. ಅದಕ್ಕೆ ಉದ್ದಿನ ಬೇಳೆ, ಮೆಂತ್ಯ ಎಲ್ಲ ಹಾಕ್ಬೇಕು. ಹೌದು. ಇದಕ್ಕೆ ಇಲ್ಲ, ಬಾಳೆಹಣ್ಣು. ಇದು ಸ್ವಲ್ಪ ಟೇಸ್ಟ್ ನಮ್ಗೆ ನೈಯಪ್ಪ ತರ ಬರ್ತದೆ, ಪ್ರಸಾದಕ್ಕೆ ಸಿಗುತ್ತಲ್ಲ. ಓಕೆ, ಇದು ರೆಡಿ ಆಗ್ತಾ ಬಂದಿದೆ. ಬ್ರೌನ್ ಆಯ್ತು ಅಲ್ವಾ? ಲೈಟ್ ಬ್ರೌನ್ ಆಯ್ತು. ಇದನ್ನು ಗ್ಯಾಸ್ ಆಫ್ ಮಾಡಿ ತೆಗೆದ ಮೇಲೆ ನಾವು ಇದಕ್ಕೆ ಎಳ್ಳು ಸೇರಿಸ್ತಿದ್ದೇನೆ. ಗ್ಯಾಸ್ ಆಫ್ ಮಾಡಿ ನಂತರ ಎಳ್ಳು ಸೇರಿಸ್ತಾ ಇದ್ದೀರಾ? ಇದು ಜಾಸ್ತಿ ಬೇಗ ಕೆಂಪಾಗ್ತದೆ, ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿದ್ಮೇಲೆ ಸೇರಿಸಿದ್ರೆ ಸಾಕು. ಇಲ್ಲಾಂದ್ರೆ ಅದಷ್ಟು ಫ್ರೈ ಮಾಡಿದ್ರೆ ಇದು ಆಲ್ಮೋಸ್ಟ್ ಕಪ್ಪಾಗಿ ಬಿಡುತ್ತೆ. ಸೊ ಆದ್ಮೇಲೆ ಇದನ್ನ ಹಾಕ್ಬೇಕು, ಎಳ್ಳನ್ನು ಹಾಕ್ಬೇಕು. ಬಿಳಿ ಎಳ್ಳು ಅಲ್ವಾ? ಹೌದು, ಬಿಳಿ ಎಳ್ಳು. ಓಕೆ, ಇದು ರೆಡಿ ಆಗಿದೆ. ಈಗ ಅಪ್ಪದ ಕಾವಲಿ ಇಡೋಣ. ಹೌದು. ಅದಕ್ಕೆ ಫುಲ್ ಎಣ್ಣೆ ಹಾಕ್ಬೇಕು. ಎಲ್ಲ ಬಿಸಿ ಆದ ನಂತರ ಫುಲ್ ಎಣ್ಣೆ ಹಾಕ್ಬೇಕು. ನಾರ್ಮಲ್ ಆಗಿ ಸ್ವಲ್ಪ ಎಣ್ಣೆ ಇದ್ದಿಲ್ಲ ಅಂದ್ರೆ ನಾವು ಲೇಪನ ಸ್ವಲ್ಪ ಹಾಕ್ತೀವಿ, ಇದಕ್ಕೆ ಫುಲ್ ಹಾಕ್ಬೇಕು. ಅಂದ್ರೆ ರೌಂಡ್ ಶೇಪ್ ಬರಬೇಕು ನಮ್ಗೆ, ಅದಕ್ಕೋಸ್ಕರ ಫುಲ್ ಎಣ್ಣೆ ಹಾಕಿ ಅದರಲ್ಲಿ ಅಪ್ಪದ ತರ ಬಿಡುವಂತ. ಈಗ ಏನು ಹಾಕ್ಬೋದಲ್ಲ? ಬಿಸಿ ಆಗಿದೆ. ನಮ್ಮ ಅಡುಗೆ ಮನೆಯ ಕ್ವೀನ್, ದಿ ಪ್ರಿನ್ಸ್ ಆಫ್ ಅವರ್ ಕಿಚನ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್. ನೀವೇ ಹೇಳಿ ಯಾವ ವಿಟಮಿನ್ಸ್ ಅಂತ? A, D and E. ಅಂಡ್ ಐ ನೋ ನಿಮ್ಮ ಅಡಿಗೆ ಮನೆಯಲ್ಲಿ ಯೂಸ್ ಮಾಡ್ತೀರಾ. ಇದರಿಂದಲೇ ಸ್ವಲ್ಪ ನಾನು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಸ್ವಲ್ಪ. ಈಗ ಪ್ರತಿಯೊಂದಕ್ಕೂ ಫುಲ್ ಹಾಕೋದು. ಈಗ ಫುಲ್ ಹಾಕೋದು. ಹೌದು, ಸಾಕಾಗುತ್ತಲ್ಲ? ಎಣ್ಣೆ ಸರಿ ಬಿಸಿ ಆಗ್ಬೇಕು. ಈಗ ಎಣ್ಣೆ ಸರಿ ಬಿಸಿ ಆಗ್ಬೇಕು. ಹಾಗಾದ್ರೆ ಹೆವಿ ಆಯಿಲಿ ರೆಸಿಪಿ ಅಂತ ಹೇಳ್ಬೋದು. ಅದಕ್ಕೆ ಬೆಳಿಗ್ಗೆ ಅಷ್ಟು ಒಳ್ಳೆದಾಗುತ್ತೆ, ಸೂಟ್ ಆಗಲ್ಲ. ಯಾಕಂದ್ರೆ ಬೆಳಿಗ್ಗೆ ನಾವು ಹೆಚ್ಚಾಗಿ ಆಯಿಲ್ ಫುಡ್ ತಿಂದ್ರೆ ಅಷ್ಟು ಎನರ್ಜೆಟಿಕ್ ಆಗಿರಲ್ಲ, ಸ್ವಲ್ಪ ಲೇಜಿ ಆಗ್ತೀವಿ. ಬಟ್ ಇಷ್ಟು ಆಯಿಲಿ ಫುಡ್ ಆದ ಕಾರಣ ಹೆಲ್ದಿ ಆಯಿಲ್ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಸ್ವಲ್ಪ ಅಲ್ಲ, ತುಂಬಾನೇ ಮುಖ್ಯವಾಗುತ್ತೆ. ಆದ ಕಾರಣ ಓನ್ಲಿ ಆಪ್ಷನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಬಿಸಿ ಆಗಿದೆ. ಓಕೆ, ಈಗ ನಾವು ಬ್ಯಾಟರ್ ಅನ್ನು ಹಾಕೋಣ ಅದಕ್ಕೆ. ಓಕೆ, ಇದಕ್ಕೆ ಬ್ಯಾಟರ್ ಹಾಕ್ತಾ ಇದ್ದೇನೆ. ಎಣ್ಣೆಯಲ್ಲೇ ಕಾಯ್ಬೇಕು ಅಲ್ವಾ?
ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೀವು ಹಾಕುವಾಗ ಸೌಂಡು ಅದಿನ್ನೋ ಏನೋ ಮನ್ಸಿಗೆ ಹಿತ ಕೊಡುತ್ತೆ. ಓಕೆ, ಈ ದೋಸೆ ಅಮ್ಮ ದೋಸೆ ಮಾಡುವಾಗ್ಲೂ ಯಾವಾಗ್ಲೂ ಆ ದೋಸೆ ಕಂಪ್ಲೀಟ್ ಮಾಡಿದ ನಂತರ ತಿನ್ನೋಕ್ಕಿಂತ ಮಾಡ್ತಾ ಇರುವಾಗ್ಲೇ ತಿನ್ನಕ್ಕೆ ಟೇಸ್ಟ್ ಬಿಸಿ ಬಿಸಿ ಆಗಿರುತ್ತೆ. ನಾ ಸೌಂಡ್ ಕೇಳ್ಕೊಂಡು ತಿನ್ನಕ್ಕೆ. ಕರೆಕ್ಟ್ ಆಗಿ ಬಂತಲ್ಲ ನಮ್ಮ ಮೆಜರ್ಮೆಂಟ್. ತಿರುವಿ ಹಾಕ್ಲಿಕ್ಕಿದೆ, ಎರಡು ಸೈಡ್ ಕೂಡ ಬೇಯಬೇಕು. ಇದು ಫೈನ್, ಉಬ್ಬಿ ಬಂದಿದೆ ಆಲ್ರೆಡಿ ನೋಡಿ. ನೀವು ಹಾಕಿದ ಕೂಡಲೇ ಅದು ಉಬ್ಬಿ ಬರ್ತಾ ಇತ್ತು ಆಕ್ಚುಲಿ. ಓಕೆ, ಈಗ ನೋಡುವಾಗ್ಲೂ ಅದೇ ರೀತಿ ಕಾಣುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇದಾಗ್ಲೇ ಬಂದಿದೆ ಈಗ ಗೋಲ್ಡನ್ ಬ್ರೌನ್ ಕಲರ್. ಮಿಡ್ಲದ್ದು ಸ್ವಲ್ಪ ಬೇಗ ಕಾಯ್ತದೆ, ಯಾಕಂದ್ರೆ ಫ್ಲೇಮ್ ಅಲ್ಲಿ ಇರೋದಲ್ಲ ಜಾಸ್ತಿ ಇರೋದು. ಹೌದು, ಇದು ಸ್ವಲ್ಪ ಲೇಟ್ ಆಗ್ತದೆ ಸೈಡ್ ಅದು ಬೇಯಲಿಕ್ಕೆ. ಈ ರೆಸಿಪಿ ಮಾಡುವಾಗ ಸ್ವಲ್ಪ ಎಲ್ಲಿ ಕೂಡ ಹೋಗುವಾಗಿಲ್ಲ, ಬದಿಯಲ್ಲೇ ಇರ್ಬೇಕು, ಒಟ್ಟಿಗೆ ಕಣ್ಣಾಯಿಸ್ತಾ ಇರ್ಬೇಕು. ಹೇಗೆ ಕೆಂಪಾಗ್ತದೆ ಅಂತ ಗೊತ್ತಾಗುದಿಲ್ಲ. ಸ್ವಲ್ಪ ಇದನ್ನ ಮಾಡಿ ಆ ಕಡೆ ಇನ್ನೇನೋ ಕೆಲಸ ಮಾಡ್ತೀನಿ ಅಂದ್ರೆ ಇಲ್ಲ, ತುಂಬಾ ಪೇಶನ್ಸ್ ಬೇಕು. ಎರಡು ಸಲ ತಿರುವಿ ಹಾಕ್ಬೇಕು ಇದನ್ನು. ನೋಡ್ಬೇಕು, ನೋಡ್ತಾ ಇರ್ಬೇಕು ಸ್ವಲ್ಪ. ಮಿಡ್ಲ ತೆಗಿಬೇಕು. ಈಗ ಮಿಡ್ಲಿದ್ದು ಕಾದಿದೆ, ಹೌದು. ಸ್ಪೂನ್ ಕೊಡಿ. ಓಕೆ, ಹೌದು. ತಿರುಗಿಸ್ತಾ ಇರ್ಬೇಕು ಆಗಾಗ. ಓಕೆ, ಓಕೆ ಆಗಿದೆ ಇದು. ಓಕೆ, ತೆಗಿಯೋಣಲ್ವಾ? ಹೌದು. ನೀವು ಟೇಸ್ಟ್ ಮಾತ್ರ ಅದರ ರೀತಿ ಇರತ್ತೆ ಅಂತ ಹೇಳಿದ್ರಿ, ಬಟ್ ನೋಡಕ್ಕೂ ಅದೇ ರೀತಿ ಇದೆ. ನೆಯ್ಯಪ್ಪನ್ ತರನೇ ಇದೆ ಇದು. ಓಕೆ, ಫೈನ್. ಸರ್ವಿಂಗ್ ಅಲ್ವಾ? ಹೌದು. ಬಿಸಿ ಬಿಸಿಯಾದ ಉನ್ನಿಯಪ್ಪಂ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಎಸ್, ಥ್ಯಾಂಕ್ ಯು. ಈಗ ಇದು ಉನಿಯಪ್ಪಂ ಅಲ್ವಾ? ನೆಯ್ಯಪ್ಪಂ ತರ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರಿ, ಬಟ್ ರೆಸಿಪಿ ಸೇಮ್ ಅಲ್ಲ. ನೆಯ್ಯಪ್ಪಂ ಬೇರೆನೆ, ಇದು ಬೇರೆ, ಬಟ್ ಟೇಸ್ಟ್ ಹಾಗಿರುತ್ತೆ. ಟೇಸ್ಟ್ ಹಾಗೇನೆ ಇರುತ್ತೆ. ನೋಡೋಣ ಮ್ಯಾಮ್, ಟೇಸ್ಟ್ ಮಾಡಿ ನೋಡೋಣ. ಇಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಉನಿಯಪ್ಪಂ ರೆಡಿ ಆಗಿದೆ. ಆ್ಯಂಡ್ ಇದರ ಟೇಸ್ಟ್ ಅಂತೂ ನೆಯ್ಯಪ್ಪಂ ಥರ ಇರುತ್ತೆ ಅಂತ ಸುಷ್ಮಿತಾ ಮ್ಯಾಮ್ ಹೇಳಿದರು. ಸೊ ಹೆಚ್ಚಾಗಿ ಪ್ರಸಾದದಲ್ಲಿ ಏನು ಸಿಗುತ್ತೋ ಅದನ್ನು ಮನೆಯಲ್ಲಿ ಮಾಡಬಾರ್ದು, ಏನಾದರೂ ಪೂಜೆ ಇದ್ದರೆ ಮಾತ್ರ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇದೆ. ಆದರೆ ಅದೇ ಟೇಸ್ಟ್ ಯುಕ್ತವಾದ ಅಪ್ಪಂ ತಿನ್ನಬೇಕು ಅಂತ ಆದರೆ ಉನಿಯಪ್ಪಂ ಮಾಡ್ಬೋದು. ಅದನ್ನು ಮಾಡೋದು ಹೇಗೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಉನ್ನಿಯಪ್ಪಂ ತಯಾರಿಸುವ ವಿಧಾನ: ಮೊದಲು 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು 4 ಗಂಟೆಗಳ ಕಾಲ ನೆನೆಸಿ 1 ರಿಂದ 2 ಬಾಳೆಹಣ್ಣು, 1 ಕಪ್ ಬೆಲ್ಲ, ಏಲಕ್ಕಿ, ಅರ್ಧ ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕಿ ಕಲಸಿ. ನಂತರ ತುಪ್ಪದಲ್ಲಿ ಅರ್ಧ ಕಪ್ ಕೊಬ್ಬರಿ ಚೂರುಗಳನ್ನು ಕೆಂಪಗಾಗುವವರೆಗೂ ಹುರಿದು ಬಿಳಿ ಎಳ್ಳು ಹಾಕಿ ಹುರಿಯಿರಿ. ಈ ಮಿಶ್ರಣವನ್ನು ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಅಪ್ಪದ ಕಾವಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಿಟ್ಟನ್ನು ಹುಯ್ದು 2 ಕಡೆ ಕಾಯಿಸಿ. ಈಗ ಬಿಸಿ ಬಿಸಿ ಉನ್ನಿಯಪ್ಪಂ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದ ಉನಿಯಪ್ಪಂ ಕೈಯಲ್ಲಿ ರೆಡಿ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ನಮ್ಮ ಹತ್ರ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು
ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಸತ್ಯನಾಥ್ ಸ್ಟೋರ್ಸ್. ವೀಕ್ಷಕರೇ, ಈಗಾಗಲೇ ಉಣ್ಣಿಯಪ್ಪಂ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ರೆಸಿಪಿ ಏನು ಸುಷ್ಮಿತಾ ಮ್ಯಾಮ್ ಹತ್ರನೇ ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಈಗ ಉಣ್ಣಿಯಪ್ಪಂ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಕೊಕೊನಟ್ ಮಿಲ್ಕ್ ಕೂಲ್ ಡ್ರಿಂಕ್ಸ್. ಕೊಕೊನಟ್ ಮಿಲ್ಕ್ ಕೂಲ್ ಡ್ರಿಂಕ್ಸ್. ಸೊ ಕೂಲ್ ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ. ಸೊ ಉಣ್ಣಿಯಪ್ಪಂ ಜೊತೆಗೆ ಇನ್ನೊಂದು ಜ್ಯೂಸ್ ಇದೆ. ಹೌದು. ಫೈನ್, ಹೇಗೆ ಸ್ಟಾರ್ಟ್ ಮಾಡೋದು? ಮೊದಲಿಗೆ ತೆಂಗಿನ ತುರಿ ತಗೊಂಡಿದ್ದೇನೆ Okay. ಒಂದು ಬೌಲ್ ಅಷ್ಟು ಫುಲ್. ಓಕೆ, ಇದನ್ನು ಗ್ರೈಂಡ್ ಮಾಡಬೇಕು. ಇದನ್ನ ಗ್ರೈಂಡ್ ಮಾಡಬೇಕು. ಹೌದು. ಓಕೆ, ತೆಂಗಿನ ತುರಿನ ಗ್ರೈಂಡ್ ಮಾಡ್ಕೋಬೇಕು. ಹೌದು. ಫೈನ್. ನೀರು ಹಾಕ್ಬೇಕಾ ಇದಕ್ಕೆ? ಹಾ ಹೌದು. ದಪ್ಪ ಹಾಲೇ ಇಡಬೇಕು. ಓಕೆ, ನಾವು ಪಾಯಸಕ್ಕೆಲ್ಲ 2 ಸಲ ಹಾಲು ತೆಗಿತೇವೆ. ಇದರಲ್ಲಿ ಹಾಗೆ ತೆಗಿಲಿಕ್ಕಿಲ್ಲ, ಒಂದೇ ಸಲದ್ದು ದಪ್ಪ ಹಾಲು ಹಾಲಿದ್ದು ತೆಗಿಲಿಕ್ಕೆ. ಕನ್ಸಿಸ್ಟೆನ್ಸಿ ಹೌದು, ದಪ್ಪ ದಪ್ಪಗಿರಬೇಕು. ಇರಬೇಕು. ಹೌದು. ಸಾಕಾಗುತ್ತಾ? ಸಾಕು. ಸಕ್ಕರೆ ತಗೊಳ್ತಿದ್ದೇನೆ. ಓಕೆ, ಸೊ ಈಗಲೇ ಸಕ್ಕರೆ ಹಾಕ್ತಾ ಹೌದು, ಇದ್ದೀವಿ. ಹೌದು. Fine. ಹಾಲು ತೆಗ್ದ ನಂತರ ಸಕ್ಕರೆ ಹಾಕೋಬೇಕು ಇಲ್ಲ. ಏನಿಲ್ಲ, ಒಟ್ಟಿಗೆ ಮಿಕ್ಸ್ ಮಾಡ್ಕೋಬಹುದು. ಮತ್ತೆ ಕೂಡ ಹಾಕ್ಬೋದು, ಸಕ್ಕರೆ ಬೇಗ Yeah. ಕರಗುದಿಲ್ಲ. Okay. ಸಕ್ಕರೆಯನ್ನು ಸ್ವಲ್ಪ ಪುಡಿ ಮಾಡಿ ಬೇಕಾದ್ರೆ ಸೊ ಹಾಕ್ಬೋದು. ಒಟ್ಟಿಗೆ ಗ್ರೈಂಡ್ ಆಗುತ್ತೆ ಅಲ್ವಾ? ಹೌದು, ಪುಡಿ ಮಾಡ್ಕೊಳ್ಳೋದಾ? ಸೊ ಪೀಸ್ ಮಾಡ್ಕೋಬೇಕು. ಪೇಸ್ಟ್ ಮಾಡಬೇಕು. ಸೊ ತೆಂಗಿನ ಹಾಲು. ಹಾ, ತೆಂಗಿನ ಹಾಲು. ತೆಂಗಿನ ಹಾಲಿಂದ ಆಕ್ಚುಲಿ ನ್ಯಾಚುರಲ್ Natural. ಮಾಯಿಶ್ಚರೈಸರ್ ಅದು. ಹೌದು. ಆಕ್ಚುಲಿ ನಾವು ಇದಕ್ಕೆ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಬಹುದು. ಓಕೆ, ಕೆಲವರು ಸಕ್ಕರೆ ತಿನ್ನೋದಿಲ್ಲ, ತಿನ್ನಲ್ಲ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಕೂಡ ಯೂಸ್ ಹಾಕೋಬಹುದು. ಮಾಡಬಹುದು. ಹೆಲ್ದಿ ಡ್ರಿಂಕ್ಸ್ ಇದು ಹೆಲ್ದಿ ಅಂತಾರ. ಆಗಿರುತ್ತೆ. ಹೌದು, ಅಂಡ್ ಸ್ಕಿನ್ನಿಗೂ ಆಕ್ಚುಲಿ ಕೊಕೊನಟ್ ಆಯಿಲ್ ಹೌದು, ತುಂಬಾನೇ ತುಂಬಾನೇ ಒಳ್ಳೇದು. ಹೌದು, ಸ್ಕಿನ್ ಹೆಲ್ತ್ ನಾವು ಲೇಡೀಸ್ ಹೆಚ್ಚಾಗಿ ಸ್ಕಿನ್ ಹೌದು, ಹೆಲ್ತ್ skin ಬಗ್ಗೆ health. ಕಾನ್ಶಿಯಸ್ ಆಗಿರ್ತೀವಿ. ಹೌದು, ಹೌದು. ಸೊ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಅಂತ ಲೈಕ್ ನೀವು ಕೇಳಿದ್ದೀರಾ, ಆಲ್ಮೋಸ್ಟ್ ಹೌದು, ಯೂಸ್ ಹೌದು. ಮಾಡ್ತೀರಾ ಅಲ್ವಾ? ಹೌದು. ಸೊ ಅದು ಯೂಸ್ ಯಾವಾಗಲೂ ಸೋಪ್ ಯೂಸ್ ಮಾಡಿದ ನಂತರ ನಾವು ಹೆಚ್ಚಾಗಿ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಯೂಸ್ ಮಾಡ್ತೀವಿ. ಈ ಸೋಪ್ ಯೂಸ್ ಮಾಡಿದ್ರಿಂದ ಸ್ಕಿನ್ ಮಾಯಿಶ್ಚರೈಸ್ ಆಗಬೇಕು. ಹೌದು. ಸೊ ದಟ್ ಕೊಕೊನಟ್ Coconut ಮಿಲ್ಕ್ ಇಸ್ milk. ಬೆಸ್ಟ್ ಫಾರ್ ದಟ್. ಹೌದು, ಹೌದು. ಸೊ ಇನ್ನೊಮ್ಮೆ ಗ್ರೈಂಡ್ ಮಾಡಿ ತೆಗಿಯಕ್ಕಿಲ್ಲ, ಇಲ್ಲ, ಬರೀ ಇಲ್ಲ, ಒಂದೇ ಒಂದೇ ಸಲ. ಸಲ ದಪ್ಪ ಹಾಲು ಬೇಕಿದ್ದಕ್ಕೆ. ಹಾಗಾಗಿ ಓಕೆ, ಓಕೆ, ರೆಡಿಯಾಗಿ ಗ್ಲಾಸಿಗೆ ಹಾಕೊಳ್ತಿದ್ದೇನೆ. ಓಕೆ. ಜ್ಯೂಸ್ ಅಂತ ಹೇಳಿದ್ಕೊಳ್ಳಿ ಹೌದು. ನಾರ್ಮಲಿ ಎಲ್ಲರೂ ಇಷ್ಟಪಟ್ಟು ಹೌದು, ಕುಡಿತಾರೆ ಜ್ಯೂಸ್ ಕುಡಿತಾರೆ. ಅಂತ ಹೇಳಿದ್ಕೊಳ್ಳಿ. ಎಸ್. ಸೊ ಇದಕ್ಕೆ ನಾವೀಗ ಬರೀ ತೆಂಗಿನ ಹಾಲು ಹೌದು, ಅಂಡ್ ತೆಂಗಿನ ಸಕ್ಕರೆ ಹಾಲು, ಸಕ್ಕರೆ, ಹಾಕಿರುವಂತದ್ದು ಹೌದು. ಇನ್ನು ಆಡ್ ಮಾಡ್ಬೇಕು ಹೌದು. ಅಲ್ವಾ? ಕಸ್ಕಸ್ ಬೀಜ ತಗೊಂಡಿದ್ದೇನೆ. ಓಕೆ. ನಾರ್ಮಲಿ ಜ್ಯೂಸಿಗೆ ತುಂಬಾನೇ ಉಪಯೋಗವಾಗುತ್ತೆ, ದೇಹಕ್ಕೆ ಕೂಡ ತಂಪು ತಂಪು ಕೊಡ್ತದೆ ಇದು. ಕೊಡುವಂಥದ್ದು. ಎಸ್. ಹೌದು, ಅಂಡ್ ವೈಟ್ ಜ್ಯೂಸ್ ಅಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಇದು ಫ್ಲೋಟ್ ಆಗ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ Different ಆಗಿ ಚೆನ್ನಾಗಿ ಕಾಣ್ತದೆ. ಕಾಣುತ್ತೆ ಆಕ್ಚುಲಿ. ಸ್ವಲ್ಪ ರಿಚ್ ಆಗಿಯೇ ಕಾಣ್ತದೆ ಜ್ಯೂಸ್ Yes. ಕೂಡ. ಒಂದು ರಿಚಿ ಲುಕ್ ಕೊಡುತ್ತೆ. ಹೌದು. ಫೈನ್. ಮನೆಯಲ್ಲಿಗೆ ಸಡನ್ ಆಗಿ ಹಾಲಿಲ್ಲ, ಸೊ ಹೌದು. ಕೊಕೊನಟ್ ಯೂಸ್ ಮಾಡ್ಕೊಂಡು ತೆಂಗಿನ ಹಾಲಿನ ಹಾ, ನಾವು ಜ್ಯೂಸ್ ಮಾಡ್ಬೋದು. ಮಾಡ್ಕೋಬಹುದು. ಯಾರಾದ್ರೂ ಗೆಸ್ಟ್ ಬರ್ತಾರೆ ಹೌದು, ಅಂತ. ಸಡನ್ ಆಗಿ ಗೆಸ್ಟ್ ಹೌದು. ಬಂದ್ರೆ ನಾವು ಇದನ್ನು ಫ್ರಿಡ್ಜ್ ಅಲ್ಲಿ ಕೂಡ ಇಡಬಹುದು. ಇಡ್ಬಹುದು. ಹೌದು, Store ಮಾಡ್ಬೋದು, yes. ಜ್ಯೂಸ್ ಇಟ್ಟು ಫ್ರಿಡ್ಜ್ ಅಲ್ಲಿ ಇಡಬಹುದು. ಅದಕ್ಕೆ ಬಿಕಾಸ್ ನಾನು ಹೆಚ್ಚಾಗಿ ನಾವು ಗೆಸ್ಟ್ ಎಲ್ಲ ಬರ್ಬೇಕಾದ್ರೆ ಅಷ್ಟು ಹಾಲು ತರ್ತಿರಲ್ಲ ಮನೆಯಲ್ಲಿ, ಲೆಕ್ಕ ಕಷ್ಟೋ ಲೆಕ್ಕ. ತರ್ತೀವಿ. ಈ ರೀತಿ ತೆಂಗಿನ ಹಾಲಿನ ಮಾಡ್ಕೋಬಹುದು. ಅದಕ್ಕೆ ನಾನು ರೋಸ್ ಮಿಕ್ಸ್ ಅಂತ ಹಾಕ್ತಿದ್ದೇನೆ. Okay. 1 ಡ್ರಾಪ್ ಅಷ್ಟು ಹಾಕ್ತಿದ್ದೇನೆ. ಓಕೆ. ಕಲರ್ಗೋಸ್ಕರನ ಕಲರ್ ಫ್ಲೇವರ್ಗೋಸ್ಕರ. ಓಕೆ. ಯಾವ ಫ್ಲೇವರ್ ಕೂಡ ಹಾಕ್ಬಹುದು. ಕೆಲವರಿಗೆ ಇದು ಸಿರಪ್ ಇಷ್ಟ ಆಗುದಿಲ್ಲ, ಇಷ್ಟ ಆಗಲ್ಲ. ಅಂತವರು ಯಾವ್ದಾದ್ರು Chocolate syrup ಬೇರೆ ಬೇಕಾದ್ರೂ ಹೌದು ಹಾಕ್ಬೋದು. ಚಾಕ್ಲೇಟ್ ಹಾಕೊಳ್ಬಹುದು. And ಇಲ್ಲದ್ರೆ colour ಕೂಡ add ಪಲ್ಪ್ ಯಾವ್ದಾದ್ರು ಪಲ್ಪ್. ಓಕೆ. ಹೌದು, ಯಾವ್ದಾದ್ರು ಫ್ರೂಟ್ ಬಲ್ಪ್ ಫ್ರೂಟ್. ಹಾಕಬಹುದು. ಹೌದು, ಅಂಡ್ ರೋಸ್ ಮಿಲ್ಕ್ ಆಡ್ ಮಾಡಿದ ಕೂಡಲೇ ಆ Colour ಕಲರೇ change ಚೆನ್ನಾಗಿ ಆಗುತ್ತೆ, ಕಾಣುತ್ತೆ. ಲೈಕ್ ಹಾಗೇನೆ ಕುಡಿಬಹುದು. ಹಾ, ಈಗ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೇನೆ. ಇದನ್ನು ತುಪ್ಪದಲ್ಲಿ ಹುರಿದು ಬೇಕಾದ್ರೆ ಹಾಕಬಹುದು. ಹಾಕ್ಬೋದು. ಹೀಗೆ ಸಾಕು. ಸೊ
ಸಡನ್ ಆಗಿ ಒಂದು ಜ್ಯೂಸ್ ಪ್ರಿಪೇರ್ ಮಾಡ್ಕೋಬಹುದು ಹೀಗೆ. ಅಂಡ್ ಇದು ರೋಸ್ ಮಿಲ್ಕ್ ಏನ್ ಆಡ್ ಮಾಡಿದ್ರೆ ಇಟ್ ಇಸ್ ನಾಟ್ ಅ ಕಂಪಲ್ಷನ್ ಅಲ್ವಾ? ಕಂಪಲ್ಷನ್ ಅಲ್ಲ, ಸ್ಕಿಪ್ ಮಾಡ್ಬೋದು ಬೇಡದಿದ್ರೆ ಬೇರೆ ಏನಾದರೂ ಹಾಕೋಬಹುದು. ಇದಕ್ಕೆ ಐಸ್ ಹಾಕ್ಬೇಕು. ಐಸ್ ಹಾಕೋದಾ? ಹೌದು. ಇದು ಕೂಡ ಆಪ್ಷನಲ್, ಐಸ್ ಕ್ಯೂಬ್. ಓಕೆ, ಬೇಕಿದ್ರೆ ಮಾತ್ರ. ಕೆಲವರು ಕೋಲ್ಡ್ ಹೆಲ್ತಿಗೋಸ್ಕರ ಕೋಲ್ಡ್ ಕುಡಿಯಲ್ಲ ಹೆಚ್ಚಿನವರು, ನಾರ್ಮಲ್ ಪ್ಲೇನ್ ಕುಡಿತಾರೆ. ಸೊ ಆದ ಕಾರಣ ಬಟ್ ಇದರದ್ದು ಟೇಸ್ಟ್ ಡಬಲ್ ಆಗೋದು ಐಸ್ ಹಾಕಿದ್ಮೇಲೆ. ಕೂಲ್ ಆಗಿರ್ಬೇಕು. ಹೌದು, ಕೂಲ್ ಆಗಿ. ಕೊಕೊನಟ್ ಮಿಲ್ಕ್ ಕೂಲ್ ಡ್ರಿಂಕ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿ. ಖಂಡಿತವಾಗ್ಲೂ ಮೇಡಮ್, ಈ ಕಲರೇ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ರೋಸ್ ಪಿಂಕ್ ಕಲರ್ ಅಲ್ಲಿ ಇದೆ. ಅಂಡ್ ಹೆಚ್ಚಾಗಿ ಈ ಕಲರ್ ಗರ್ಲ್ಸ್ ತುಂಬಾ ಇಷ್ಟ. ಡ್ರೆಸ್ಸಸ್ ಹೆಚ್ಚಾಗಿ ಇದೇ ಕಲರ್ ಅಲ್ಲಿ ಇರುತ್ತೆ ಗರ್ಲ್ಸ್ ಇದ್ದು. ಫೈನ್, ನಾನು ಕೂಡ ಪಿಂಕ್ ಅಲ್ಲಿ ಇದ್ದೇವೆ, ನೀವು ಕೂಡ ಪಿಂಕ್ ಅಲ್ಲಿ ಇದ್ದೀವಿ. ಅಂಡ್ ಇದು ಕೂಡ ಪಿಂಕ್ ಅಲ್ಲಿ ಇದೆ. ಬಟ್ ನಮ್ಮ ಡ್ರೆಸ್ ಪಿಂಕ್ ಸ್ವಲ್ಪ ಡಾರ್ಕ್ ಇದೆ, ಸ್ವಲ್ಪ ಲೈಟ್ ಇದೆ ಅಲ್ವಾ? ಎಸ್ ವೀಕ್ಷಕರೇ, ಬೇಬಿ ಬೇಬಿ ಪಿಂಕ್, ರೋಸಿ ರೋಸಿ ಪಿಂಕ್ ಕಲರ್ ಅಲ್ಲಿ ಇರುವಂತಹ ಕೊಕೊನಟ್ ಮಿಲ್ಕ್, ಕೊಕೊನಟ್ ಕೂಲ್ ಡ್ರಿಂಕ್ ರೆಡಿ ಆಗಿದೆ. ಸೊ ಕಲರೇ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂಡ್ ಮ್ಯಾಚ್ ಕೂಡ ಆಗ್ತಿದೆ ನಮ್ಮ ಡ್ರೆಸ್ಗೆ. ಬಟ್ ಇದನ್ನ ಮಾಡೋದು ಹೇಗೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕೋಕೋನಟ್ ಮಿಲ್ಕ್ ಡ್ರಿಂಕ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ 4 ರಿಂದ 5 ಚಮಚದಷ್ಟು ಸಕ್ಕರೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಸೋಸಿದ ಹಾಲನ್ನು ನೆನೆಸಿದ ಕಾಮಕಸ್ತೂರಿಯನ್ನು ಸೇರಿಸಿ ಸರ್ವ್ ಮಾಡಿ. 1 ರಿಂದ 2 ಹನಿ ರೋಸ್ ಮಿಕ್ಸ್ ಹಾಕಿ ಕಲಸಿಕೊಳ್ಳಿ. ಕೊನೆಯಲ್ಲಿ ಪಿಸ್ತಾ ಬಾದಾಮ್ ಚೂರುಗಳಿಂದ ಸರ್ವ್ ಮಾಡಿ. ಈಗ ಚಿಲ್ಡ್ ಕೋಕೋನಟ್ ಮಿಲ್ಕ್ ಡ್ರಿಂಕ್ ರೆಡಿ. ಮೇಡಮ್, ಆಯಿಲ್ ರಿಚ್ ರೆಸಿಪಿ, ದಟ್ ಇಸ್ ನಥಿಂಗ್ ಬಟ್ ಉನಿಯಪ್ಪಂ ಕೂಡ ಹಾಗೇನೆ ಒಂದು ಜ್ಯೂಸಿ ರೆಸಿಪಿ. ಫಸ್ಟಿಗೆ ನಾವು ಉನಿಯಪ್ಪಂ ನೋಡೋಣ, ಆಮೇಲೆ ಜ್ಯೂಸ್ ಕೊಡಿ. ಸಗಲ್ ಫಸ್ಟ್ ಬೈಟ್ ಅಲ್ಲಿ ಕ್ರಂಚಿನೆಸ್ ಇದೆ ಅಂಡ್ ಸೆಕೆಂಡ್ ಬೈಟ್ ಹೋಗ್ತಾ ಇದ್ದಾಗೆ ಟೇಸ್ಟ್ ಗೊತ್ತಾಗ್ತಾ ಇದೆ. ಅಂಡ್ ಇಟ್ ಇಸ್ ರಿಯಲಿ 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 ಸೂಪರ್. ಟೆಂಪಲ್ಗೆ ನಾವು ಈ ಪೂಜೆನ ಹೆಚ್ಚಾಗಿ ಅಪ್ಪಂಗೋಸ್ಕರನೇ ಮಾಡ್ತೀವಿ, ಬಟ್ ಮನೇಲಿ ಹೆಚ್ಚಾಗಿ ಮಾಡಲ್ಲ, ಬಿಕಾಸ್ ಅದು ಪೂಜೆ ಟೈಮಲ್ಲಿ ಮಾತ್ರ ಮಾಡಬೇಕು ಅಲ್ವಾ? ಖಂಡಿತವಾಗ್ಲೂ ಸೂಪರ್ ಆಗಿ ಬಂದಿದೆ ಅಂಡ್ ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ ಇದನ್ನ ಮನೆಯಲ್ಲಿ. ನೆಕ್ಸ್ಟ್ ನಮ್ಮ ಜ್ಯೂಸಿಗೆ ಹೋಗೋಣ. ತಗೊಂಡು ರೋಸ್ ಪಿಂಕ್ ಕಲರ್ ಇದೆ ಅಲ್ವಾ? ರೋಸ್ ಪಿಂಕ್ ಕಲರ್ ಮಾತ್ರ ಅಲ್ಲ, ರೋಸಿ ರೋಸಿ ಟೇಸ್ಟ್ ಇದೆ. ನೀವು ಆ ಫ್ಲೇವರ್ಗೆ ಏನೋ ಆಡ್ ಮಾಡಿದ್ರಿ, ನಾನು ಬರೀ ಎಷ್ಟೇ ಫ್ಲೇವರ್ಗೆ ಆಡ್ ಮಾಡಿದ್ರು ಕಲರ್ ಕೊಡುತ್ತೆ, ಬಟ್ ಫ್ಲೇವರ್ ಅಷ್ಟೇ ಇರುತ್ತೆ ಅಂತ ಗೊತ್ತಿಲ್ಲ. ಕರೆಕ್ಟ್ ರೋಸಿ ಫ್ಲೇವರ್ ಇದೆ, ಇದು ಚೆನ್ನಾಗಿದೆ. ಅಂಡ್ ಈ ಜ್ಯೂಸಿಗೆ ಕಸ್ಕಸ್ ಏನ್ ಹಾಕಿದ್ರಿ ಬೆಸ್ಟ್ ಸೂಟ್ ಆಗುತ್ತೆ ಇದಕ್ಕೆ. ಅಂಡ್ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್. ಇಟ್ಸ್ ರಿಯಲಿ ಅಮೇಜಿಂಗ್ ರಿಚ್ ಡ್ರಿಂಕ್ ಅಂತಲೇ ಹೇಳ್ಬೋದು. 1-2 ಗ್ಲಾಸ್ ಆರಾಮ್ಸೆ ಕುಡಿಬಹುದು ಇದನ್ನ. ಸಖತ್ತಾಗಿದೆ. ಅಂಡ್ ಇಲ್ಲಿವರೆಗೂ ಬಂದು 2 ರೆಸಿಪಿನ ಹೇಳ್ಕೊಟ್ರಿ, ಟೇಸ್ಟಿ ರೆಸಿಪಿನ ಹೇಳ್ಕೊಟ್ರಿ. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಕಿರುಕಾಣಿಕೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಕಿರುಕಾಣಿಕೆ. ಹೀಗೇನೆ ಬರ್ತಾ ಇರಿ, ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇರಿ, ಮಾಡ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಟೇಸ್ಟಿ ರೆಸಿಪಿ, ಆಯಿಲ್ ರಿಚ್ ರೆಸಿಪಿ ಉನಿಯಪ್ಪಂ ಹಾಗೇನೆ ಇನ್ನೊಂದು ಕೂಲ್ ಡ್ರಿಂಕ್ ನಮ್ಮ ಕಿಚನಲ್ಲಿ ರೆಡಿ ಆಯಿತು. ನಿಮ್ಮ ಕಿಚನಲ್ಲಿ ರೆಡಿ ಆಗೋದು ಯಾವಾಗ? ನೀವು ಮಾಡೋವಾಗ ಅಲ್ವಾ? ಸೊ ಈಗಲೇ ಸಂಜೆ ಹೊತ್ತಿಗೆ ಆಗಾಗ ಉನಿಯಪ್ಪಂ ಮಾಡಬೇಕಾದ್ರೆ ಏನೆಲ್ಲ ಐಟಮ್ಸ್ ಬೇಕು ರೆಡಿ ಮಾಡ್ಕೊಳ್ಳಿ ಅಂತ ಸಂಜೆ ಹೊತ್ತಿಗೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಬಿಕಾಸ್ ಕರೆಕ್ಟಾಗಿ ಟೀ ಟೈಮಿಗೆ ತಿನ್ನುವಂಥ ರೆಸಿಪಿ ಅಂತ ಹೇಳ್ಬೋದು. ಆ್ಯಂಡ್ ಅದರ ಜೊತೆಗೆ ರೋಸ್ ಫ್ಲೇವರ್ ಇರುವಂಥ ಕೋಕೋನಟ್ ಮಿಲ್ಕ್. ಹೀಗೇನೆ ದಿನನಿತ್ಯ ಹೊಸ ಹೊಸ ರೆಸಿಪಿಗಾಗಿ, ಹೆಲ್ದಿ ರೆಸಿಪೀಸ್ಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ
ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.